ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಸುಮಾರು 2 ವರ್ಷಗಳಿಂದ ನಾವೆಲ್ಲರೂ ಕೂಡ ಕೇಳ್ತಾ ಬರ್ತಾ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಕೋವಿಡ್. ಇಡೀ ನಮ್ಮ ದೇಶದಲ್ಲಿ ಈ ಒಂದು ಕಾಯಿಲೆ ಹರಡಿತ್ತು. ತುಂಬಾ ಸಲ ಲಾಕ್ಡೌನ್ ಆಗಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಇದ್ವಿ. ದೊಡ್ಡವರಲ್ಲಿ ತುಂಬಾ ಸಲ ಇದು ಕಾಣಿಸ್ಕೊಳ್ತಾ ಇತ್ತು. ಒಂದು ವೇವ್ 1 ಆಯ್ತು, ವೇವ್ 2 ಆಯ್ತು, ಇನ್ನು ಥರ್ಡ್ ವೇವ್ ಅನ್ನುವಂಥದ್ದು ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ ಅನ್ನುವಂತಹ ಸುದ್ದಿ ಕೂಡ ಬಂತು. ಅದು ಏನು ಆ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಶ್ವೇತಾ ಶಾನ್ಭೋಗ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾನು ಹೇಳಿದ ಹಾಗೆ ಕೋವಿಡ್ ಅನ್ನುವಂಥದ್ದು ಇಡೀ ವಿಶ್ವವ್ಯಾಪಿಯಾಗಿ ಹರಡಿತ್ತು. ತುಂಬಾ ಸಲ ನಾವೆಲ್ಲರೂ ಕೂಡ ಲಾಕ್ಡೌನ್ ಆಗಿ ಮನೆಯಲ್ಲಿ ಇದ್ವಿ. ಇನ್ನು ಮಕ್ಕಳಲ್ಲಿ ಅಂತ ಹೇಳುವಾಗ ದೊಡ್ಡವರಾದ್ರೂ ಸ್ವಲ್ಪ ಕೇರ್ ಪ್ರಿಕಾಷನ್ಸ್ ಎಲ್ಲ ತಗೊಂಡು ನಾವು ಇರ್ತೇವೆ. ಆದ್ರೆ ಮಕ್ಕಳು ಅಂತ ಹೇಳಿದಾಗ ಸ್ವಲ್ಪ ಅವರಿಗೆ ಗೊತ್ತಾಗುದಿಲ್ಲ ಅಲ್ವಾ? ಈಗ ಮೊದಲಿಗೆ ಕೋವಿಡ್ ಇನ್ಫೆಕ್ಷನ್ ಅಂತ ಹೇಳಿದಾಗ ನೀವು ಏನ್ ಹೇಳ್ತೀರಾ ಕೋವಿಡ್ ಇನ್ಫೆಕ್ಷನ್ ಬಗ್ಗೆ ಅಂತ? ಆಲ್ರೆಡಿ ಗೊತ್ತಿರೋ ಹಾಗೆ 2 ವರ್ಷದಿಂದ ನೋಡ್ತಾ ಇದ್ದೀವಲ್ವಾ. ಸೊ ಕೋವಿಡ್ ಇನ್ಫೆಕ್ಷನ್ ಅಂದರೆ SARS-CoV-2 ಎಂಬ ವೈರಸ್ಸಿಂದ ಆಗುವ ಒಂದು ಸಾಂಕ್ರಾಮಿಕ ರೋಗ. ಸೊ ಇದರಲ್ಲಿ ಶ್ವಾಸಕೋಶದ ತೊಂದರೆಯಾಗಿ ಸುಮಾರು ಜನ ಜಸ್ಟ್ ಮೈಲ್ಡ್, ಸೌಮ್ಯವಾಗಿ ಅಂತ ಹೇಳ್ತೀವಿ, ಇದ್ದ ಲಕ್ಷಣಗಳಲ್ಲಿ ಕೂಡಲೇ ಗುಣ ಕೂಡ ಆಗ್ತಾರೆ, ಎಸ್ಪೆಷಲಿ ಮಕ್ಕಳು ಮತ್ತು ಯಂಗ್ಸ್ಟರ್ಸ್. ಬಟ್ ಲಾಸ್ಟ್ ಇಯರ್ ನಾವು ಆಲ್ರೆಡಿ ನೋಡಿದ್ದ ಹಾಗೆ ಹೆಚ್ಚಾಗಿ ಏಜ್ ಆದವರಲ್ಲಿ ಮತ್ತು ಮುಂಚೆಯಿಂದ ಯಾವುದಾದ್ರೂ ಕಾಯಿಲೆ ಇದ್ದವರಲ್ಲಿ, ನಾವು ಪ್ರೀ ಎಕ್ಸಿಸ್ಟಿಂಗ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಸಕ್ಕರೆ ಕಾಯಿಲೆ, BP ಹಾಗೆಲ್ಲ ಇದ್ದವರಲ್ಲಿ ಇನ್ನೂ ಹೆಚ್ಚಿನ ತೀವ್ರತೆಯಲ್ಲಿ ಕಂಡು ಬರುತ್ತದೆ ಹಾಗೂ ಪ್ರಾಣಕ್ಕೆ ಅಪಾಯ ಕೂಡ ಆಗ್ಬೋದು. ಅದೇ ರೀತಿ ಈಗ ಮಕ್ಕಳಲ್ಲಿ ಮಾತಾಡುವುದು ಅಂತಾದರೆ ನಾನು ಹೇಳಿದೆ ಈಗಾಗಲೇ, ಮಕ್ಕಳಲ್ಲಿ ಮೈಲ್ಡ್ ಆಗಿ ಬರ್ಬೋದು ಮತ್ತು ಹೆಚ್ಚಿನ ತೀವ್ರತೆಯಲ್ಲಿ ಕಾಣಿಸಿಕೊಳ್ಳಿಕ್ಕಿಲ್ಲ ಅಂತ. ಸೊ ಆಲ್ರೆಡಿ ಈಗ ಡಿಸೆಂಬರ್ 2021ಕ್ಕೆ 2 ವರ್ಷ ಆಗುತ್ತೆ ಕೋವಿಡ್ ಫಸ್ಟ್ ಕೇಸ್ ಬಂದು. ಮತ್ತು ಅದರ ನಂತರ ಜನವರಿ 2020ರಲ್ಲಿ ಭಾರತದಲ್ಲಿ ಫಸ್ಟ್ ಕೇಸ್ ಬಂದಿತ್ತು. ಸೊ ಆಲ್ಮೋಸ್ಟ್ 2 ವರ್ಷ ಆಗಿ 1ನೇ ಅಲೆ ಆಯಿತು, 2ನೇ ಅಲೆ ಆಯಿತು, ಸುಮಾರು ಕಷ್ಟ ಆಗಿದೆ ಜನರಿಗೆ, ಅದೇ ಆಲ್ರೆಡಿ ನೋಡಿದ್ದೀವಿ. ಈಗ ಮಕ್ಕಳ ಬಗ್ಗೆ ಮಾತಾಡೋದಂತ ಆದರೆ 3ನೇ ಅಲೆ ನೀವು ಹೇಳಿದ್ರಿ, ತುಂಬ ಜನ ಹೆದರ್ಕೊಂಡಿದ್ದಾರೆ ಮಕ್ಕಳಲ್ಲಿ ಬರ್ಬೋದು ಅಂತ. ಸೊ ಯಾವ ಥರದ ಲಕ್ಷಣಗಳು ಮಕ್ಕಳಲ್ಲಿ ಕಾಣ್ತದಂತ ನಾನು ಹೇಳ್ಬೋದು. ಈಗ ಮಕ್ಕಳಲ್ಲಂದರೆ ಜ್ವರ, ಕೆಮ್ಮು, ಶೀತ, ನೆಗಡಿ, ಮೈಲ್ಡ್ ಫ್ಲೂ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ. ಜಸ್ಟ್ ಬೇರೆ ಯಾವುದು ಫ್ಲೂ ಬರುವ ಹಾಗೆ ಕೆಮ್ಮು, ಶೀತ, ನೆಗಡಿ, ಸೀನು, ಗಂಟ್ಲು ನೋವು, ಜ್ವರ ಇದೆಲ್ಲ ಇರ್ತದೆ. ಮತ್ತು ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡೋದಂದರೆ ಹೊಟ್ಟೆ ನೋವು, ವಾಂತಿ, ಬೇದಿ, ಜ್ವರದ ಜೊತೆಗೆ ಇದರಲ್ಲಿ ಕೂಡ ಮಕ್ಕಳು ಬರ್ತಾರೆ. ಮತ್ತು ಕೆಲವು ಏಟಿಪಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ, ರೇರ್ ಆಗಿ ಕಾಣಿಸುವ ಲಕ್ಷಣಗಳಲ್ಲಿ ಸ್ಕಿನ್ ರ್ಯಾಶ್ ಇರ್ಬೋದು, ಅಥವಾ ಚರ್ಮ ಇದು ತುರಿಕೆ, ಮತ್ತು ಕೋವಿಡ್ ಫಿಂಗರ್ಸ್, ಕೋವಿಡ್ ಟೋಸ್ ಅಂತ ಹೇಳ್ತೀವಿ, ಬೆರಳು ಮತ್ತು ಕೈಕಾಲಿನ ಬೆರಳಲ್ಲಿ ತುದಿಯಲ್ಲಿ ಕೆಂಪು ಗುಳ್ಳೆ ಏಳುವುದು, ಆ ಥರ ಎಲ್ಲ ಹಲವಾರು ಪ್ರೆಸೆಂಟೇಷನ್ ಇರ್ತದೆ. ಮತ್ತು ಓವರಾಲ್ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡೋದಾದರೆ 4 ಕ್ಯಾಟಗರೀಸ್. ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ, ಯಾವುದೇ ಲಕ್ಷಣ ಇಲ್ಲದೆ ಜಸ್ಟ್ ಟೆಸ್ಟ್ ಮಾಡುವಾಗ RT-PCR ಪಾಸಿಟಿವ್ ಬಂತು ಅಂತ. ಹಾಗೆ ಅಂದರೆ ಸಿಂಪ್ಟಮ್ಯಾಟಿಕ್, ಯಾವುದೇ ಲಕ್ಷಣ ಇಲ್ಲದ ಹಾಗೆ ಅವರಿಗೆ ಸೋಂಕಿರುವುದು, ಅದು ಒಂದು ಕ್ಯಾಟಗರಿ. ಇನ್ನೊಂದು ಮೈಲ್ಡ್ ಅಂತ, ಹೆಚ್ಚಾಗಿ ಮಕ್ಕಳಲ್ಲಿ ಮೈಲ್ಡ್ ಅಲ್ಲೇ ಜಾಸ್ತಿ ಮಕ್ಕಳು ಆ ಕ್ಯಾಟಗರಿಯಲ್ಲಿ ಬೀಳುವುದು. ಈಗ ಮೈಲ್ಡ್ ಅಂದರೆ ಜಸ್ಟ್ ನಾನು ಹೇಳಿದ ಪ್ರಕಾರ ಕೆಮ್ಮು, ಶೀತ, ಜ್ವರ ಆಗಿ ರಿಕವರ್ ಆಗುವಂಥದ್ದು. ಮನೆಯಲ್ಲೇ ಅವರಿಗೆ ಆ ಸಿಂಪ್ಟಮ್ಸ್ ಪ್ರಕಾರ ಮದ್ದು ಕೊಟ್ಟರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಹೆಚ್ಚಾಗಿ. ಸೊ ಗಾಬರಿ ಪಡೆಯುವಂಥದ್ದು ಏನಿಲ್ಲ. ಮತ್ತು ಮಾಡ್ರೇಟ್ ಮತ್ತು ಸಿವಿಯರ್ ಅಂತ ಹೇಳ್ತೀವಿ, ಇದು 2ರಲ್ಲಿ ಆಸ್ಪತ್ರೆಗೆ ಅಡ್ಮಿಷನ್ ಮಾಡಬೇಕಾಗಿ ಬರುತ್ತೆ. ಮತ್ತು ಮಾಡ್ರೇಟಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಅದು ನ್ಯೂಮೋನಿಯಾದ ಪ್ರಮಾಣ ತಗೋಬೋದು, ಮತ್ತು ಆಕ್ಸಿಜನ್ ಅಗತ್ಯ ಅದೆಲ್ಲ ಬೇಕಾಗ್ತದೆ. ಅದೇ ಸಿವಿಯರಲ್ಲಿ ಕೆಲವು ಮಕ್ಕಳು ವೆಂಟಿಲೇಟರ್ ಅಂತ ನೀವು ಕೇಳಿರ್ಬೋದು, ವೆಂಟಿಲೇಟ್ರಿಗೆ ಹೋಗ್ತಾರೆ ಮತ್ತು ಮಷೀನಿಂದನೇ ಅವರಿಗೆ ಶ್ವಾಸ ಕೊಡಬೇಕಾಗತ್ತೆ. ಹಾಗೆ ಅದು ಪ್ರಮಾಣ ತುಂಬ ಕಮ್ಮಿ ನಾವು ಈಗ ತನಕ ನೋಡಿದ್ರಲ್ಲಿ. ಸೊ ಅದೊಂದು ನಮಗೆ ಹೋಪ್ ಅಂತ ಹೇಳ್ಬೋದು. ಸೊ ಹಾಗೆ 4 ಕ್ಯಾಟಗರೀಸ್ ಮಕ್ಕಳಲ್ಲಿ ಇರ್ತದೆ. ಮತ್ತು ಇನ್ನೊಂದು ಸ್ವಲ್ಪ ಸಿವಿಯರಲ್ಲೇ ಇನ್ನೊಂದು ಬರ್ತದೆ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟ್ರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ, MIS-C ಅಥವಾ MIS-C ಅಂತ ಹೇಳ್ತೀವಿ. ಅದು ನಾನು ಮತ್ತೆ ಮಾತಾಡ್ತೀರಾ. ಇನ್ನು ಹೇಳೋದಾದ್ರೆ ಅಡಲ್ಟ್ಸ್ ಇಂದ, ಯಂಗ್ಸ್ಟರ್ಸ್ ಇಂದ ಈ ಒಂದು ಮಕ್ಕಳಲ್ಲಿ ಬರುವಂತಹ ಕೋವಿಡ್ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿರುತ್ತೆ, ಯಾವ ರೀತಿ ಡಿಫರ್ಸ್ ಇರುತ್ತೆ? ಅದೇ ನಾನೀಗ ಹೇಳಿದ ಹಾಗೆ ಅಡಲ್ಟ್ಸ್ ಅಂದರೆ ದೊಡ್ಡವರಲ್ಲಿ ಹೆಚ್ಚಾಗಿ
ಈಗ ಶ್ವಾಸಕೋಶದ ತೊಂದರೆಗಳು ದೊಡ್ಡವರಲ್ಲಿ ಹೆಚ್ಚು, ಕಫ ಆಗುದು, ಮತ್ತೆ ಆಕ್ಸಿಜನ್ ಕೊರತೆ, ಆಮ್ಲಜನಕದ ಕೊರತೆ, ಮತ್ತೆ ಉಸಿರಾಟದ ತೊಂದರೆ, ಇದೆಲ್ಲ ದೊಡ್ಡವರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತೀವಿ. ಈಗ ನೀವು 1ನೇ 2ನೇ ಅಲೆಯಲ್ಲಿ ನೋಡಿರ್ಬೋದು, ಅಡ್ಮಿಟ್ ಆಗ್ತಾರೆ ಜೋರಾಗಿ, ಮತ್ತೆ ವೆಂಟಿಲೇಟರ್ಗೆ ಹಾಕಬೇಕಾಗುತ್ತೆ. ಹಾಗೆ ವೆಂಟಿಲೇಟರ್ ಡಿಪೆಂಡೆನ್ಸಿ, ಒಂದ್ಸಲ ವೆಂಟಿಲೇಟರ್ಗೆ ಹಾಕಿದ್ಮೇಲೆ ತೆಗೆಯೋದು ಅಷ್ಟೇ ಕಷ್ಟ ಆಗ್ತದೆ. ಇವೆಲ್ಲ ಸ್ವಲ್ಪ ಜಾಸ್ತಿ ತೀವ್ರತೆಯಲ್ಲಿ ಆಗುವ ಸಿಂಪ್ಟಮ್ಸ್ ನಾವು ದೊಡ್ಡವರಲ್ಲಿ ನೋಡ್ತೀವಿ. ಅದು ಮಕ್ಕಳಲ್ಲಿ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗೆ ಅದು ವ್ಯತ್ಯಾಸ ಬರ್ತದೆ ಮಕ್ಕಳಲ್ಲಿ. ಡಾಕ್ಟರ್, ಇನ್ನು ಕೇಳೋದಾದ್ರೆ ಈ ಟೆಸ್ಟ್ ಮಾಡುವಾಗ ದೊಡ್ಡವರಿಗೆ ಮಾಡುವ ರೀತಿಯಾಗಿ ಇದು ಟೆಸ್ಟ್ ನಡೀತದ, ಯಾವ ರೀತಿಯಾಗಿ ಟೆಸ್ಟ್ಗಳು ನಡೆಯುತ್ತೆ ಮಕ್ಕಳ ಕೋವಿಡ್ ಇದರಲ್ಲಿ ಅಂತ? ಓಕೆ, ಈಗ ಸಪೋಸ್ ಪೇರೆಂಟ್ಸಿಗೆ, ತಂದೆ ತಾಯಂದಿರಿಗೆ ಅನ್ನಿಸ್ತು ಈ ಮಗುವಲ್ಲಿ ಎಲ್ಲ ಲಕ್ಷಣಗಳಿವೆ, ಇದು ಕೋವಿಡ್ ಇರಬಹುದು ಅಂತ, ಅಲ್ಲಿಂದ ಅದು ಸ್ಟೆಪ್ ಬೈ ಸ್ಟೆಪ್ ಅವರು ಹೋಗ್ಬೇಕಾಗತ್ತೆ. ಸೊ ಅವರಿಗೆ ಒಂದ್ಸಲ ಸಸ್ಪಿಷನ್, ಡೌಟ್ ಬಂದರೆ ಈ ಎಲ್ಲ ಲಕ್ಷಣಗಳು, ಈಗ ನಾನು ಹೇಳಿದ್ದೆಲ್ಲ ಲಕ್ಷಣಗಳು ಅವರ ಮಗುವಲ್ಲಿ ಕಂಡು ಬಂದಿದೆ ಅವರಿಗೆ ಅಂದರೆ, ಫಸ್ಟ್ ಆದಷ್ಟು ಬೇಗ ಮಕ್ಕಳ ತಜ್ಞರಲ್ಲಿ ಹೋಗಿ ಸಲಹೆ ಪಡೆದು ಟೆಸ್ಟ್ ಮಾಡೋದು ನಾವು ಅಡ್ವೈಸ್ ಮಾಡ್ತೀವಿ, ಅದು ಬೆಟರ್. ಮತ್ತು ಟೆಸ್ಟ್ ಅಂದರೆ ಸೇಮ್ ನಾವು ಯಾವುದು ದೊಡ್ಡವರಲ್ಲಿ ಮಾಡುವ ಟೆಸ್ಟ್ಗಳೇ ಮಕ್ಕಳಲ್ಲಿ ಕೂಡ ಮಾಡೋದು. ಒಂದು ಅಂದರೆ ರ್ಯಾಟ್ ಅಂತ ಮಾಡ್ತೀವಿ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಅದು ಹೆಚ್ಚು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ನಾವು, ಅಂದರೆ ಪಿಕಪ್ ಮಾಡುವ ರೇಟ್ ಡಿಸೀಸ್ ಅದಕ್ಕೆ ಇಲ್ಲ, ಅಷ್ಟು ಸ್ವಲ್ಪ ಲೋ ಸೆನ್ಸಿಟಿವಿಟಿ. ಸೊ ಸಿಂಪ್ಟಮ್ಸ್ ಜಾಸ್ತಿ ಇದ್ದು ರ್ಯಾಟ್ ಟೆಸ್ಟ್ ನೆಗೆಟಿವ್ ಬಂದರೆ RT-PCR ಅಂತ ಮಾಡಬೇಕಾಗತ್ತೆ. ಸೊ ಅದು ದೊಡ್ಡವರಲ್ಲಿ ಮಾಡುವ ಎಲ್ಲ ಸೇಮ್ ಟೆಸ್ಟ್ ಮಕ್ಕಳಲ್ಲಿ ಕೂಡ ಮಾಡ್ತೀವಿ. ನೆಕ್ಸ್ಟ್ RT-PCR ಆದಮೇಲೆ ಈಗ ಇತ್ತೀಚೆಗೆ ಸ್ವಲ್ಪ ಫಾಸ್ಟ್ ರಿಪೋರ್ಟ್ ಬರುವ ಟೆಸ್ಟ್ಗಳು ಬಂದಿವೆ. RT-PCR ಮುಂಚೆ ಕೆಲವೊಮ್ಮೆ 2ನೇ ಅಲೆಯಲ್ಲಿ ತುಂಬ ಲೋಡ್ ಆಗಿ 2-3 ದಿನ ಬೇಕಾಗ್ತಿತ್ತು ರಿಪೋರ್ಟ್ ಬರಲಿಕ್ಕೆ. ಸೊ ಈಗ ನಾವು TrueNAT, iNAT, CBNAT ಅಂತ ಕೆಲವು ಫಾಸ್ಟ್ ರಿಸಲ್ಟ್ ಬರುವ ಟೆಸ್ಟ್ಗಳು ಕೂಡ ಮಾಡ್ತೀವಿ. ಇದೆಲ್ಲ ಮಕ್ಕಳಲ್ಲಿ ಕೂಡ ಸೇಮ್ ಮಾಡ್ಬೋದು. ಇನ್ನು ಕೇಳೋದಾದ್ರೆ ಡಾಕ್ಟರ್, ಈಗ ಒಂದು ಮಕ್ಕಳಲ್ಲಿ ಕೋವಿಡ್ ಪಾಸಿಟಿವ್ ಅಥವಾ ಸಿಂಪ್ಟಮ್ಸ್ ಬಂತು ಅಂತ ಹೇಳಿದಾಗ ಪೇರೆಂಟ್ಸ್ ಯಾವ ರೀತಿಯಾಗಿ ಮಕ್ಕಳ ಒಂದು ಕೇರ್ ಮಾಡಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಫಸ್ಟ್ ನಾನು ಹೇಳೋದಂದ್ರೆ ಗಾಬರಿ ಪಡಬೇಡಿ. ತುಂಬ ಪೇರೆಂಟ್ಸ್ ಫಸ್ಟ್ ಕೋವಿಡ್ ಅಂತ ಗೊತ್ತಾದ ಕೂಡಲೇ ಅಥವಾ ಕೋವಿಡ್ ಅಂತ ಡೌಟ್ ಬಂದಾಗಲೇ ತುಂಬ ಗಾಬರಿ ಪಡ್ತಾರೆ. ಮತ್ತೆ ಆಸ್ಪತ್ರೆಗೆ ಬರೋದು, ಮಕ್ಕಳ ತಜ್ಞರಲ್ಲಿ ಸಲಹೆ ಪಡೋದು ಅವಾಯ್ಡ್ ಮಾಡ್ತಾರೆ. ಹೀಗೆ ಮಾಡಿದ್ರೆ ಅವರ ಮಕ್ಕಳಿಗೆ ಮುಂದೆ ಕಷ್ಟ ಆಗ್ಬೋದು. ಅದು ಸಿವಿಯರ್ ಜಾಸ್ತಿ ಆಗ್ತಾ ಹೋದ್ರೆ ಮತ್ತೆ ಯಾವ ಮಗುವಲ್ಲಿ ಯಾವ ಥರ ರೆಸ್ಪಾಂಡ್ ಆಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದ್ದಾಗೆ ಕೆಲವು ಹೆಚ್ಚಿನ ಮಕ್ಕಳು ಮೈಲ್ಡ್ ಅಲ್ಲೇ ರಿಕವರ್ ಆಗಿ ಹೋಗ್ಬೋದು. ಸೊ ಕೆಲವೊಬ್ರು ಮನೆಯಲ್ಲೇ ಇರ್ತಾರೆ, ದೇ ಡೋಂಟ್ ಸೀಕ್ ಮೆಡಿಕಲ್ ಅಡ್ವೈಸ್, ಹಾಗೆ ರಿಕವರ್ ಆಗ್ತಾರೆ. ಬಟ್ ಯಾವ ಮಗು ಸಿವಿಯರಿಟಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಸೊ ನಾವು ಅಡ್ವೈಸ್ ಮಾಡೋದಂದ್ರೆ ಐಡಿಯಲಿ ಎಲ್ಲ ಮಕ್ಕಳಿಗೆ, ಸಿಂಪ್ಟಮ್ಸ್ ಇದ್ದ ಮಕ್ಕಳಿಗೆ ಬಂದು ಟೆಸ್ಟ್ ಮಾಡಿಸಿ, ಈಗ ನಾನು ಹೇಳಿದ್ದಂಥ ಎಲ್ಲ ಟೆಸ್ಟ್ ಲಭ್ಯವಿದೆ, ಬಂದು ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂತಂದರೆ ಗಾಬರಿ ಪಡಬೇಡಿ. ಎಲ್ಲದಕ್ಕೆ ಟ್ರೀಟ್ಮೆಂಟ್ ಈಗ ನಾವು 2 years ಆಗೋ ಯಾವ ಸ್ಟೇಟಲ್ಲಿ ಇದ್ವಿ, ಈಗ ಅದಕ್ಕಿಂತ ತುಂಬ ಮುಂದೆ ಬಂದಿದ್ದೀವಿ. ತುಂಬ ಹಾಕಿ ಟ್ರೀಟ್ಮೆಂಟ್ ಎಲ್ಲ ಇದೆ. ಸೊ ಬಂದು ಟೆಸ್ಟ್ ಮಾಡಿ ಪಾಸಿಟಿವ್ ಬಂತಂದ್ರೆ ನಾವು ಫಸ್ಟ್ ಹೇಳೋದು ಐಸೋಲೇಷನ್. ಸೊ ಮತ್ತೆ ಐಸೋಲೇಷನ್ ಕೂಡ ಮಕ್ಕಳಲ್ಲಿ ನಾವು ಹೇಳುವಷ್ಟು ಸುಲಭ ಅಲ್ಲ. ಈಗ ದೊಡ್ಡವರಿಗಾದರೆ ಆಯಿತು, ಒಂದು ರೂಮಲ್ಲಿ ಇರಿ, ಹೊರಗೆ ಬರಬೇಡಿ ಅಂತ ಹೇಳೋದು ಸುಲಭ. ಬಟ್ ಮಕ್ಕಳಲ್ಲಿ, ಎಸ್ಪೆಷಲಿ ಸಣ್ಣ ಮಕ್ಕಳು, ತುಂಬ ಸಣ್ಣ ಮಕ್ಕಳಲ್ಲಿ ಐಸೋಲೇಷನ್ ನಾವು ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಅಷ್ಟೇ ಕಷ್ಟ. ಸೊ ತಂದೆ ತಾಯಂದಿರು ಒಬ್ಬರಾದ್ರೂ ಯಾರಾದ್ರೂ ಆ ಮಗು ಜೊತೆಗೆ ಇರಬೇಕಾಗತ್ತೆ. ಬಟ್ ಅದೇ ಅವರು ಕಠಿಣ ಕ್ರಮಗಳನ್ನು ಪಾಲಿಸಿದ್ರೆ ಅವರ ಕೇರ್, ಅವರು ಈಗ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ, ರೆಸ್ಪಿರೇಟರಿ ಹೈಜೀನ್, ಕೈ ತೊಳೆಯುವುದು, ಮಾಸ್ಕ್ ಹಾಕುವುದು, ಮತ್ತೆ ಸ್ವಲ್ಪ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರು ಮಗುವಿನ ಆರೈಕೆ ಮಾಡ್ಬೋದು. ಸೊ ಅದು ಕೂಡ ಅಷ್ಟು ಕಷ್ಟ ಏನಿಲ್ಲ. ಐಸೋಲೇಷನ್ ವಿತ್ 1 ಪೇರೆಂಟ್ ಅಂತ ಹೇಳ್ತೀವಿ. ಆದಷ್ಟು ಮನೆಯಲ್ಲಿ ದೊಡ್ಡವರು, ಈಗ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ ಕೆಲವೊಬ್ಬರಿಗೆ, ಅವರಿಗೆ ಅವರದ್ದೇ ಅಂತ ಕಾಯಿಲೆ ಇರುತ್ತದೆ. ಸೊ ಅಂಥವರ ಜೊತೆಗೆ ಆ ಮಗುವನ್ನು ಮಿಕ್ಸ್ ಮಾಡಲಿಕ್ಕೆ ಬಿಡಬಾರ್ದು, ಯಾಕಂದರೆ ಅವರಿಗೆ ಬರ್ಬೋದು ಮಗುವಿಂದ. ಸೊ ಆದಷ್ಟು ಅದು ಅವಾಯ್ಡ್ ಮಾಡಿ, ಗಾಬರಿ ಪಡದೆ ಮನೆಯಲ್ಲೇ, ಮತ್ತು ಮೈಲ್ಡ್ ಸಿಂಪ್ಟಮ್ಸಿಗೆ ನಾವು ಕೂಡ ಒಂದ್ಸಲ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದು ಮನೆಗೆ ಹೋದ ನಂತರ ಹೇಳ್ತೀವಿ, ನೀವು ಇಷ್ಟು ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾವ ಲಕ್ಷಣಗಳಿವೆ ಅದಕ್ಕೆ ಆ ಮದ್ದು ಕೊಟ್ಟು ಕಳಿಸ್ತೀವಿ. ಸೊ ಕೆಮ್ಮು, ಶೀತ, ಜ್ವರದ ಮದ್ದು ಕೊಟ್ಟು ಮತ್ತೆ ಮನೆಯಲ್ಲೇ ಸಪೋರ್ಟಿವ್ ಕೇರ್ ಆ್ಯಂಡ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅದಷ್ಟು ಕೊಟ್ಟರೆ ಹೆಚ್ಚಿನವರು ರಿಕವರ್ ಆಗ್ತಾರೆ. ಅದ್ರ ಜೊತೆಗೆ ಪೌಷ್ಟಿಕ ಆಹಾರ, ಮತ್ತು ಕ್ಲೀನಾಗಿ ಎಲ್ಲ ಸರೌಂಡಿಂಗ್ಸನ್ನು ಕ್ಲೀನ್ ಇಟ್ಟು, ನೀರಿನಂಶ ಒಳ್ಳೆ ಕೊಟ್ಟು, ಪೌಷ್ಟಿಕ ಆಹಾರ, ವಿಟಮಿನ್ ಅದೆಲ್ಲ ಒಳ್ಳೆ ಕೊಟ್ಟು
ಹೆಚ್ಚಾಗಿ ಮಕ್ಕಳು ರಿಕವರ್ ಆಗ್ತಾರೆ. ಓಕೆ ಡಾಕ್ಟರ್, ಇನ್ನು ಕೇಳುವುದಾದ್ರೆ ಒಂದು ಸಲ ಈಗ ಟೆಸ್ಟೆಡ್ ಪಾಸಿಟಿವ್ ಅಂತ ಬಂದಾಗ ನೀವು ಹೇಳಿದಾಗೆ ತುಂಬಾ ಜನ ಹಾಸ್ಪಿಟಲ್ಗೆ ಬರೋದಕ್ಕೆ ಹಿಂಜರಿತಾರೆ, ಬರುವುದಿಲ್ಲ. ಅಂತ ಸಂದರ್ಭದಲ್ಲಿ ಮೆಡಿಕೇಶನ್ಸ್ ಇಲ್ಲದೆ ಮನೆಯಲ್ಲೇ ಇದ್ದುಕೊಂಡು ಈ ಒಂದು ಸಿಂಪ್ಟಮ್ಸ್ ಅನ್ನ ಗುಣಪಡಿಸ್ಕೊಳ್ಬೋದಾ, ಅಥವಾ ಹಾಸ್ಪಿಟಲ್ಗೆ ಬರುವ ಅಗತ್ಯತೆ ತುಂಬಾ ಜಾಸ್ತಿ ಇರುತ್ತಾ ಅಂತ? ಅದೇ ನಾವು ಬರಬೇಡಿ ಅಂತ ಯಾರಿಗೂ ಹೇಳೋದಿಲ್ಲ, ಬಿಕಾಸ್ ಮತ್ತೆ ಸಿವಿಯರಿಟಿ ಜಾಸ್ತಿ ಆಗಿ ಅವ್ರು ಬಂದಾಗ ಈಗ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಜಾಸ್ತಿ ಏನು ಆಪ್ಷನ್ಸ್ ಇಲ್ಲದಿದ್ದಾಗ ನಾವು ಹೆಚ್ಚೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅರ್ಲಿಯರ್ ದ ಬೆಟರ್ ಅಂತ ನಾವು ಯಾವಾಗೂ ಹೇಳೋದು. ಸೊ ಸಿಂಪ್ಟಮ್ಸ್ ಇದ್ದಾಗ ಅಟ್ಲೀಸ್ಟ್ ಒಂದು ಬಂದು ನಾವು ಒಂದ್ಸಲ ಚೆಕಪ್ ಮಾಡಿ ಯಾವ ಮದ್ದು ತಗೋಬೇಕಂತ ಹೇಳಿ ಅವರಿಗೆ ಮನೆಗೆ ಕಳಿಸಿ ಅವ್ರು ಮತ್ತೆ ಮಾನಿಟರ್ ಮಾಡ್ಬೋದು ಮನೆಯಲ್ಲಿ. ಈಗ ಮಾನಿಟರ್ ಅಂದರೆ ದೊಡ್ಡವರಿಗೆ ನಾವು ಸ್ಯಾಚುರೇಷನ್ ಮಾನಿಟರ್ ಅಂತೆಲ್ಲ ಕೊಡ್ತೀವಿ, ಪಲ್ಸ್ ರೇಟ್ ನೋಡಬೇಕು, ಟೆಂಪ್ರೇಚರ್ ನೋಡ್ಬೇಕಂತ ಹೇಳ್ತೀವಿ. ಮಕ್ಕಳಲ್ಲಿ ಕೂಡ ಸೇಮ್. ಅದರ ಜೊತೆಗೆ ಈಗ ಯಾವುದಾದ್ರೂ ಹೆಚ್ಚಿನ ಲಕ್ಷಣಗಳು ಕಂಡು ಬಂದರೆ, ಈಗ ಅವರಿಗೆ ಶ್ವಾಸದ ತೊಂದರೆ ಆಗ್ತಾ ಇದೆ, ಸರಿ ಊಟ ಮಾಡ್ತಾ ಇಲ್ಲ, ವಾಂತಿ ಬೇದಿ, ನೀರು ಕುಡಿತಾ ಇಲ್ಲ, ಮೂತ್ರ ಮಾಡ್ತಾ ಇಲ್ಲ, ಕೈ ಕಾಲೆಲ್ಲ ತಣ್ಣಗಾಗೋದು, ಸ್ವಲ್ಪ ಡಲ್ ಅಂತ ಕೆಲವ್ರು ಹೇಳ್ತಾರೆ, ಮಗು ಡಲ್ ಆಗಿದೆ ಡಾಕ್ಟ್ರೆ, ಮತ್ತೆ ಹೆಚ್ಚು ರಿಸ್ಪಾಂಡ್ ಮಾಡ್ತಾ ಇಲ್ಲ, ಫಿಟ್ಸ್ ಥರ ಬಂದರೆ, ಅಂಥದ್ದೆಲ್ಲ ಈಗ ನಾವು ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಅವರಿಗೆ ಮನೆಗೆ ಕಳಿಸುವಾಗ ನಾವು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಳಿಸಿ, ಇಂಥದ್ರಲ್ಲಿ ಯಾವುದಾದ್ರೂ ನಿಮಗೆ ಕಂಡು ಬಂದಲ್ಲಿ ಇಮ್ಮಿಡಿಯೇಟ್ ಮೆಡಿಕಲ್ ಕೇರ್ ಕರ್ಕೊಂಬನ್ನಿ ಇಮ್ಮಿಡಿಯೇಟ್ ಆಗಿ ಹಾಗೆ. ಸೊ ಅದ್ಯಾವುದು ಇಲ್ಲದೆ ರಿಕವರ್ ಆದರೆ ಗುಡ್ ಫಾರ್ ದ ಚೈಲ್ಡ್, ಗುಡ್ ಫಾರ್ ಅಸ್, ಎಲ್ಲರಿಗೂ ಒಳ್ಳೆಯದು. ಬಟ್ ಅದು ಯಾವುದಾದ್ರೂ ಕಂಡು ಬಂದಲ್ಲಿ ಇಮ್ಮಿಡಿಯೇಟ್ ಬಂದು ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಡಾಕ್ಟರ್, ನಾನೀಗ ಕೇಳಿದೆ ನಿಮ್ಮ ಜೊತೆ ಕೋವಿಡ್ ಸಂದರ್ಭದಲ್ಲಿ ಒಂದು ಬಿಹೇವಿಯರಲ್ ಚೇಂಜಸ್ ಆಗಿರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಎಲ್ಲಾನು ಕೂಡ ಬದಲಾವಣೆಗಳು ಆಗಿರ್ಬೋದು, ಆ ಒಂದು ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಈಗ ನಮ್ಮ ಹತ್ರ ಬರುವಂಥ ಪೇಷಂಟ್ಸಲ್ಲಿ ತಂದೆ ತಾಯಂದಿರು ಹೇಳ್ತಾರೆ, ಮಗು ಸ್ವಲ್ಪ ಬೇಗ ಸಿಟ್ ಮಾಡ್ಕೊಳ್ತದೆ, ಮತ್ತು ತುಂಬ ಬಿಹೇವಿಯರಲ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತೀಚೆಗೆ ಶುರು ಆಗಿದೆ ಅಂತ, ಮುಂಚೆ ಹೀಗಿರಲಿಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ. ಅಂದರೆ 1.5 ವರ್ಷ ಮನೆಯಲ್ಲೇ ಇದ್ರಲ್ವಾ, ಕಂಪ್ಲೀಟ್ಲಿ ಕಟ್ ಆಫ್ ಫ್ರಮ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್. ಸೊ ಒಂದೊಂದೇ ನಾವು ನೋಡ್ತಾ ಇದ್ದೀವಿ, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್, ಸಣ್ಣ ಮಕ್ಕಳಲ್ಲಿ ಆಂಗ್ಸೈಟಿ, ಮತ್ತು ತುಂಬ ಸಿಟ್ಟು ಮಾಡ್ಕೊಳ್ಳೋದು, ತುಂಬ ಹಠ ಹಿಡಿಯೋದು, ಅಂಥದ್ದೆಲ್ಲ ಈಗ ಶುರು ಆಗಿದೆ ಸ್ವಲ್ಪ. ಮತ್ತು ಎಸ್ಪೆಷಲಿ ಇದು ಆನ್ಲೈನ್ ಸ್ಕೂಲ್ ಅಂತ ಮೊಬೈಲ್ ತಗೊಂಡೇ ಕೂತ್ಕೊಳ್ತಿದ್ರು, ಸ್ಕ್ರೀನ್ ಟೈಮ್ ಎಲ್ಲ ತುಂಬ ಜಾಸ್ತಿ ಆಗಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಮತ್ತು TV, ಅದು ಬಿಟ್ಟು ಹೊರಗೆ ಹೋಗೋದಿಲ್ಲ, ಮಿಂಗಲ್ ಆಗೋದಿಲ್ಲ. ಸೊ ಅಂಥದ್ದೆಲ್ಲ ಆಗಿ ಈಗ ಸ್ವಲ್ಪ ಬಿಹೇವಿಯರಲ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ. ಅದ್ರ ಜೊತೆಗೇನೆ ಸ್ವಲ್ಪ ಪೌಷ್ಟಿಕತೆಯ ತೊಂದರೆಗಳು ಬರ್ತಾ ಇದೆ. ಈಗ ಕೆಲವೊಂದು ಲೋ ಸೋಷಿಯೋ ಇಕನಾಮಿಕ್ ಇದ್ದವರಿಗೆ ಜಾಬ್ ಎಲ್ಲ ಹೋಯಿತು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಯಿತು, ಸೊ ಅವರಿಗೆ ನ್ಯೂಟ್ರಿಷನ್ ಕಮ್ಮಿ ಸಿಕ್ತು. ಹಾಗಿಂದ ಅಂಥವರ ಮಕ್ಕಳೆಲ್ಲ ಸ್ವಲ್ಪ ಮ್ಯಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಅಂತ ಹೇಳ್ತೀವಿ, ಅದಾಗಿ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಸ್ಪೆಕ್ಟ್ರಮ್ ಅಂದರೆ ಸ್ವಲ್ಪ ಹೈಯರ್ ಕ್ಲಾಸ್, ಮಿಡಲ್ ಕ್ಲಾಸ್ ಇದ್ದವರು ತುಂಬ TV ಸ್ಕ್ರೀನ್ ನೋಡ್ತಾ ಕೂತ್ಕೊಂಡು ತುಂಬ ತಿನ್ನೋದು, ಸ್ನ್ಯಾಕ್ಸ್ ಮಾಡೋದು, ಜಂಕ್ ಫುಡ್ ತಿನ್ನೋದು, ಅದೆಲ್ಲ ಮಾಡಿ ಒಬಿಸಿಟಿ, ಸ್ಥೂಲಕಾಯತೆ ಅಂತ ಹೇಳ್ತೀವಿ, ಅದು ಇನ್ನೊಂದು ಸ್ಪೆಕ್ಟ್ರಮ್, ಅದು ಕೂಡ ಬರ್ತಾ ಇದೆ. ಮತ್ತು ಇದಕ್ಕೆ ಅಸೋಸಿಯೇಟೆಡ್ ಆಗಿ ಬೇರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕೂಡ ಆಗ್ತದೆ. ಈಗ ಸ್ಕೂಲ್ ಪುನಃ ಶುರು ಆಗಿದೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ಮಕ್ಕಳು ಅವರಿಗೆ ನೋಡಿ ನಗಾಡೋದು, ನೀನು ದಪ್ಪ ಆಗಿದೆಯಾ, ನೀನು ತುಂಬ ಸಣ್ಣ ಆಗಿದೆ, ಅದೆಲ್ಲ. ಸೊ ಲೋ ಸೆಲ್ಫ್ ಎಸ್ಟೀಮ್, ಮತ್ತು ಇದೆ ಆಂಗ್ಸೈಟಿ, ಇದೆಲ್ಲ ಪುನಃ ಶುರು ಆಗಿದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸೊ ತುಂಬ ನೋಡ್ತಾ ಇದ್ದೇವೆ ಸೈಕಲಾಜಿಕಲ್. ಡಾಕ್ಟರ್, ಈಗ ಮಕ್ಕಳಲ್ಲಿ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ? ತುಂಬ ಇಂಪಾರ್ಟೆಂಟ್, ಬಿಕಾಸ್ ಇಟ್ಸ್ ದ ಬೇಸ್ ಅಂತ ಹೇಳ್ತೀವಲ್ಲ, ಫೌಂಡೇಶನ್. ಮುಂದೆ ಹೋಗಿ ಪ್ರಾಬ್ಲಮ್ಸ್ ಎಲ್ಲ ಬರೋದು ಬೇಸ್ ಮತ್ತು ಫೌಂಡೇಶನ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿ. ಸೊ ಪೇರೆಂಟ್ಸ್ ರೋಲ್ ಅಂದರೆ ಅವರು ಆದಷ್ಟು ಮಕ್ಕಳಿಗೆ ಸಮಯ ಕೊಡಬೇಕು, ಮತ್ತು ಪೇರೆಂಟ್ಸ್ ಕೂಡ ಅವರ ಮೆಂಟಲ್ ಹೆಲ್ತ್ ಫಸ್ಟ್ ಕೇರ್ ತಗೊಂಡು ಮಕ್ಕಳಿಗೆ ಆದಷ್ಟು ಸಮಯ ಡಿವೋಟ್ ಮಾಡಲಿಕ್ಕೆ ನೋಡಬೇಕು. ಬೇಕಿದ್ರೆ ಪ್ರೊಫೆಷ್ನಲ್ ಹೆಲ್ಪ್ ಈಗ ಸಿಗುತ್ತೆ, ಸೈಕಲಾಜಿಸ್ಟ್ ಇದ್ದಾರೆ, ಕೌನ್ಸಿಲಿಂಗ್ ಸೆಷನ್ಸ್ ಇರುತ್ತೆ. ಸೊ ಆದಷ್ಟು ಸ್ವಲ್ಪ ಕ್ರಿಯೇಟಿವ್ ಫನ್ ಆ್ಯಕ್ಟಿವಿಟೀಸ್ ಅವರಿಗೆ ಅರೇಂಜ್ ಮಾಡೋದು, ಮನೆಯಲ್ಲೇ ಅವರಿಗೆ ಆದಷ್ಟು ಬ್ಯುಸಿ ಇಡಲಿಕ್ಕೆ ನೋಡೋದು, ಮತ್ತು ಎಂಗೇಜ್ ದೆಮ್ ಇನ್ ಸಮ್ ಆ್ಯಕ್ಟಿವಿಟಿ ಆರ್ ದಿ ಅದರ್ ಅಂತ ಹೇಳಿ ಅಟ್ಲೀಸ್ಟ್ ಅವರಿಗೆ ಬ್ಯುಸಿ ಇಡಲಿಕ್ಕೆ, ಮೈಂಡ್ ಬ್ಯುಸಿ ಇಟ್ಟು ಸ್ವಲ್ಪ ಸೈಕಲಾಜಿಕಲಿ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ. ಡಾಕ್ಟರ್, ನೀವಾಗ ಹೇಳಿದ್ರಿ ಮಿಸ್ಸಿ ಅನ್ನುವಂಥದ್ದು ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ, ಈ ಒಂದು ಬಗ್ಗೆ ಏನು ಅದು ಹಾಗೆ ಅಂದ್ರೆ? ಅದು ಅಂದರೆ ಈಗ ನಾವು ಕೂಡ 2 ವರ್ಷದಲ್ಲಿ ಕಲ್ತಿದ್ದೀವಿ. ಇದು ನಾವು ಕಲಿಯುವಾಗೆಲ್ಲ ಮುಂಚೆ ಇರಲಿಲ್ಲ, ಇಂಥದ್ದು ಬೇರೆ ಕಾಯಿಲೆ ಕವಾಸಾಕಿ ಅಂತೆಲ್ಲ ಇತ್ತು. ಬಟ್ ಅದೇ ಸ್ಪೆಕ್ಟ್ರಮ್ ಅಲ್ಲಿ ಈಗ ಹೊಸ ಕೋವಿಡ್ ಬಂದ ನಂತರ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್, MIS-C ಅಥವಾ MIS-C ಅಂತ ಹೇಳ್ತೀವಿ. ಅದು ಈಗ 2 ವರ್ಷದಲ್ಲಿ ಸುಮಾರು ಕೇಸಸ್ ನೋಡಿದ್ದೀವಿ. ನಮಗೆ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಬಂದಿದ್ದಾರೆ. ಈಗ 18 ವರ್ಷದ ತನಕ ಮಕ್ಕಳು ಮುಂಚೆ ಕೋವಿಡ್ ಆದವರು
ರಿಕವರ್ ಆದವರು ಇಲ್ಲಾದರೆ ಅಟ್ಲೀಸ್ಟ್ ಕೋವಿಡ್ ಪಾಸಿಟಿವ್ ಕೇಸಿಗೆ ಎಕ್ಸ್ಪೋಸ್ ಆದವರು ಅವರಿಗೆ ಆಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಈಗ ಇದು ಮಿಸ್ಸಿ ಆಕ್ಟಿವ್ ಕೋವಿಡ್ ಇನ್ಫೆಕ್ಷನ್ ಅಲ್ಲಿ ಕೂಡ ಇರ್ಬೋದು ಈಗ ಕೋವಿಡ್ ಇದ್ದವರಿಗೆ, ಅಥವಾ 2 to 6 weeks ಕೋವಿಡ್ ಆಗಿ ರಿಕವರ್ ಆದ ನಂತರ 2 ರಿಂದ 6 ವಾರದ ನಂತರ ಕೂಡ ಅದು ಆಂಟಿಬಾಡೀಸ್ ಅಂತ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ, ಅದರಿಂದ ಬೇರೆ ಬೇರೆ ಆರ್ಗನ್ ಸಿಸ್ಟಮಿಗೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮಕ್ಕಳು ಬರುವಾಗ 3 ದಿನಕ್ಕಿಂತ ಜಾಸ್ತಿ ಜ್ವರ ಇದ್ದು ಹೈ ಫೀವರ್, ಅದರ ಜೊತೆಗೆ ಮೈ ಮೇಲೆ ರ್ಯಾಶ್, ಚರ್ಮದ ರ್ಯಾಶ್, ತುರಿಕೆ, ಮತ್ತು ಹಾರ್ಟಿನ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ಅದು ನಮಗೆ ಇಕೋ ಅಥವಾ ಹಾರ್ಟ್ ಸ್ಕ್ಯಾನ್ ಮಾಡುವಾಗ ಗೊತ್ತಾಗ್ತದೆ. ಮತ್ತು ರಕ್ತ ಹಿಪ್ಪುಗಟ್ಟುವಿಕೆ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗೋದು, ಹಾಗೆ ಕಣ್ಣು ಕೆಂಪಾಗೋದು, ಮತ್ತು ಬಾಯಲ್ಲಿ ಹುಣ್ಣು, ಮತ್ತು ಹೊಟ್ಟೆ ನೋವು, ವಾಂತಿ, ಬೇದಿ ಇಂಥದ್ದೆಲ್ಲ ಇದ್ದಾಗ, ಮತ್ತು ಬೇರೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡುವಾಗ ಈಗ ನಾವು ಜ್ವರ ಅಂತ ಯಾರಾದರೂ ಬಂದರೆ ಮಲೇರಿಯಾ, ಯೂರಿನ್ ಇನ್ಫೆಕ್ಷನ್ ಅದೆಲ್ಲ ರೂಲ್ ಔಟ್ ಮಾಡಲಿಕ್ಕೆ ನೋಡ್ತೀವಲ್ವ, ಅದೆಲ್ಲ ನೆಗೆಟಿವ್ ಬಂದು ESR ಮತ್ತು CRP ಅಂತ ಇರ್ತದೆ, ಮತ್ತು ಕೆಲವು ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಮಾಡ್ತೀವಿ ನಾವು, ಅದೆಲ್ಲ ಹೈ ಇರ್ತದೆ. ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದ್ದು ಬೇರೆ ಬೇರೆ ಆರ್ಗನ್ಗಳಿಗೆ ಡ್ಯಾಮೇಜ್ ಆಗ್ತಾ ಉಂಟು ಅಂತ. ಅದು ಸ್ವಲ್ಪ ಸೀರಿಯಸ್ಸೇ ಕಾಯಿಲೆ, ಬಟ್ ಆದಷ್ಟು ಬೇಗ ಬಂದು ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ದಲ್ಲಿ ರಿಕವರ್ ಆಗಿ ಒಳ್ಳೆ ಪ್ರಮಾಣದಲ್ಲಿ ರಿಕವರ್ ಆಗಿ ಹೋಗಿದ್ದ ಮಕ್ಕಳು ಕೂಡ ಇದ್ದಾರೆ. ಈಗ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ? ಟ್ರೀಟ್ಮೆಂಟ್ ಅಂದರೆ ಸ್ಟಿರಾಯ್ಡ್ ಅಂತ ಕೇಳಿರ್ತೀರಾ, ದೊಡ್ಡವರಲ್ಲಿ ಕೂಡ ಕೋವಿಡ್ ಆದಲ್ಲಿ ಅದು ಲಾಸ್ಟ್ ಇಯರ್ ಸುಮಾರು ಕೇಳಿರ್ತೀರಾ. ಸೊ ಅದೇ ಸ್ಟಿರಾಯ್ಡ್ ಅಂದರೆ ಮಿಥೈಲ್ ಪ್ರೆಡ್ನಿಸೋಲೋನ್ ಅಂತ ಹೇಳ್ತೀವಿ, ಅದು ಸೂಜಿ ಹಾಕಿ ರಕ್ತನಾಳದಲ್ಲಿ IV ಅಂತ ಹೇಳ್ತೀವಿ, ಹಾಗೆ ಕೊಡೋದು. ಮತ್ತು ಇನ್ನೊಂದಂದರೆ IVIG ಅಂತ, ಇಂಟ್ರಾವೀನಸ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತೀವಿ, ಅದು ಕೂಡ ಒಂಥರದ ಆಂಟಿಬಾಡಿ. ಈ ಆಂಟಿಬಾಡಿಯನ್ನು ನೆಗೆಟ್ ಮಾಡಲಿಕ್ಕೆ ಅದು ಕೊಡೋದು, ಅದು ಅದರ ಪ್ರಮಾಣ ಕಮ್ಮಿ ಮಾಡುತ್ತೆ ಹಾಗೆ. ಬಟ್ ಒಂದು ಡಿಸಡ್ವಾಂಟೇಜ್ ಅಂದರೆ ಅದು ಈಸಿಲಿ ಅವೈಲೇಬಲ್ ಇಲ್ಲ, ಕೆಲವು ಹಾಸ್ಪಿಟ್ಲಲ್ಲಿ ಇರೋದಿಲ್ಲ, ಹೊರಗಿಂದ ತರಿಸ್ಬೇಕಾಗತ್ತೆ, ಮತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್. ಒಂದು 10 ಗ್ರಾಮಿಗೆ ಈಗ ನಾವು ಅದು 2 ಗ್ರಾಮ್ ಪರ್ kg ಅಂತ ಲೆಕ್ಕದಲ್ಲಿ ಕೊಡೋದು. ಸೊ 20 kg ಮಗು ಅಂದರೆ ಅಟ್ಲೀಸ್ಟ್ 40 ಗ್ರಾಮ್ ಬೇಕಾಗ್ತದೆ. ಅದು 10 ಗ್ರಾಮಿನ 1 ಬಾಟ್ಲಿಗೆ 15 ರಿಂದ 16 ಸಾವಿರ, ಸೊ 60-70 ಸಾವಿರ ಅದಕ್ಕೇನೆ ಹೋಗುತ್ತೆ ಹಾಗೆ. ಬಟ್ ಅದು ಎರಡು ಒಟ್ಟಿಗೆ ಕೊಟ್ಟಾಗ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಅದ್ರ ಜೊತೆಗೆ ಆಸ್ಪಿರಿನ್ ಅಂತೆಲ್ಲ, ರಕ್ತ ಹಿಪ್ಪುಗಟ್ಟಬಾರ್ದಂತ ಆಸ್ಪಿರಿನ್, ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್, ಅದೆಲ್ಲ ಸುಮಾರು ಟ್ರೀಟ್ಮೆಂಟ್ ಉಂಟು. ಅದ್ರ ಜೊತೆಗೆ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್, ಇಕೋ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ಅವರಿಗೆ ಫಾಲೋ ಅಪ್ ಮೇಲೆ ಇಡ್ತೀವಿ. ಈಗ ತನಕ ಸುಮಾರು ಬಂದ ಮಕ್ಕಳು ಒಳ್ಳೆ ರಿಕವರ್ ಆಗಿ ಫಾಲೋ ಅಪ್ ಅಲ್ಲಿ ಕೂಡ ಫುಲ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಡಾಕ್ಟರ್, ಇನ್ನು ಕೇಳೋದಾದ್ರೆ ಬೇರೆ ವ್ಯಾಕ್ಸಿನ್ಸ್ ಇದೆ ನೋಡಿ, ಅದನ್ನೀಗ ಪೇರೆಂಟ್ಸ್ ಮಕ್ಕಳಿಗೆ ಕೊಡೋದನ್ನ ಡಿಲೇ ಮಾಡಬೇಕಾ ಈ ಒಂದು ಸಂದರ್ಭದಲ್ಲಿ ಅಂತ? ಈಗ ಮಕ್ಕಳಿಗೆ ಕೋವಿಡ್ ಇದ್ರೆ ಅದು ಲಕ್ಷಣಗಳು ಕಂಪ್ಲೀಟ್ ಗುಣ ಆಗೋ ತನಕ ವ್ಯಾಕ್ಸಿನ್ ಕೊಡ್ಬೇಕಂತಿಲ್ಲ. ಈಗ ವ್ಯಾಕ್ಸಿನ್ ಅಥವಾ ಲಸಿಕೆ ಅಂದ್ರೆ ಎಮರ್ಜೆನ್ಸಿ ಅಂತ ಏನಿಲ್ಲ, ಇಲೆಕ್ಟಿವ್ ಅಂತ ಕೊಡುದು ನಾವು. ಅದಕ್ಕೆ ಒಂದು 4-5 ವಾರ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಪೂರ್ತಿ ಗುಣಮುಖರಾಗುವ ತನಕ ಆ ವ್ಯಾಕ್ಸಿನ್ ಕೊಡ್ಬೇಕಂತಿಲ್ಲ, ಗುಣ ಆದ್ಮೇಲೆ ವ್ಯಾಕ್ಸಿನ್ ಕೊಡ್ಬೇಕಾಗ್ತದೆ. ಹಾಗೆ ಈಗ ನಾನು ಮಿಸ್ಸಿ ಅಂತ ಹೇಳಿದೆ, ಹಾಗೆ ತುಂಬಾ ಸಿವಿಯರ್ ಆಗಿ ಮಿಸ್ಸಿ ಆಗಿ ಸ್ಟಿರಾಯ್ಡ್ ಅಥವಾ IVIG ಯಾವ್ದಾದ್ರು ಕೊಟ್ಟಿರ್ಬೋದು ಆ ಮಗುವಿಗೆ ಹಾಸ್ಪಿಟಲ್ ಇಟ್ಟು, ಅಂತ ಮಕ್ಕಳಿಗೆ ಲೈವ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ, ಕೆಲವು ದಡಾರ, ಚಿಕನ್ ಪಾಕ್ಸ್ ಇಂಥದ್ದೆಲ್ಲ ಅಟ್ಲೀಸ್ಟ್ 1 month ಗ್ಯಾಪ್ ಬಿಟ್ಟು ಕೊಡ್ಬೇಕಾಗತ್ತೆ. ಮತ್ತೆ ಕಿಲ್ಡ್ ವ್ಯಾಕ್ಸಿನ್ ಬೇರೆ ಎಲ್ಲ, ಈಗ ಇಂಜೆಕ್ಟಬಲ್ ಪೋಲಿಯೋ ಅಂಥದ್ದು, ಮತ್ತೆ ನಾಯಿ ಕೆಮ್ಮು, ಪರ್ಟುಸಿಸ್ ಅಂತ ಅದೆಲ್ಲ ಕೊಡ್ಬೋದು, ಏನು ಸೇಫ್ ಉಂಟು, ಏನು ತೊಂದರೆ ಇಲ್ಲ. ಓಕೆ, ಇನ್ನೊಂದು ಕೇಳೋದಾದ್ರೆ ಡಾಕ್ಟರ್, ಈಗ ಪ್ರೆಗ್ನೆಂಟ್ ವುಮೆನ್ಗೆ, ಲೇಡಿಗೆ ಕೋವಿಡ್ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅವರ ಮಗುವಿಗೆ ಅಂದರೆ ಅನ್ಬೋರ್ನ್ ಮಗುವಿಗೆ ಈಗೊಂದು ಹರಡುವ ಸಾಧ್ಯತೆ ಇರುತ್ತಾ ಕೋವಿಡ್ ಅನ್ನುವಂಥದ್ದು? ಈಗ ತನಕ ಇರುವ ಸ್ಟಡೀಸ್, ರಿಸರ್ಚ್ ಅಲ್ಲಿ ಹಾಗೆ ತಾಯಿಯಿಂದ ವೈರಾಣು ಮಗುವಿಗೆ ಬರುವ ಸಾಧ್ಯತೆ ಕಮ್ಮಿ. ಸೊ ಇನ್ನೂ ಕೂಡ ತುಂಬ ರಿಸರ್ಚ್ ಆಗ್ತಾ ಇದೆ. ಆದರೆ ತಾಯಿಗೆ ಒಂದ್ಸಲ ಅದು ಪಾಸಿಟಿವ್ ಬಂದ ಮೇಲೆ ಅವ್ರು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆಂಟಿಬಾಡೀಸ್ ಮಗುವಿಗೆ ಹೋಗಿ ಇಂಡೈರೆಕ್ಟ್ಲಿ ಪ್ರೊಟೆಕ್ಷನ್ ಸಿಗ್ಬೋದು. ಮತ್ತು ಮಗುವಿಗೆ ಕೋವಿಡ್ ಬಂತಂತಾದರೆ ಅದು ಹೆಚ್ಚಾಗಿ ಹುಟ್ಟಿದ ನಂತರ ಬರ್ಬೋದು, ತಾಯಿಯ ಹತ್ತಿರದ ಕಾಂಟ್ಯಾಕ್ಟಿಂದ, ಅಥವಾ ತಾಯಿ ಅಂದರೆ ಈಗ ಸರಿ ಪ್ರಿಕಾಷನ್ಸ್ ಎಲ್ಲ ತಗೊಳ್ತಾ ಇಲ್ಲ, ತಾಯಿ ಮಗು ಒಟ್ಟಿಗೆ ಇರ್ತಾರಲ್ವ, ತಾಯಿ ಕೆಮ್ಮುದು, ಸೀನುದು ಹಾಗೆಲ್ಲ ಮಾಡಿದರೆ ಹುಟ್ಟಿದ ನಂತರ ಹೆಚ್ಚಾಗಿ ಬರುವುದು ಸಣ್ಣ ಮಕ್ಕಳು. ಓಕೆ, ಇನ್ನು ಬ್ರೆಸ್ಟ್ ಫೀಡ್ ಮಾಡುವ ಮದರಿಂದ ಬರುವ ಚಾನ್ಸಸ್? ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಕೋವಿಡ್ ಬರುವ ಚಾನ್ಸ್ ಇಲ್ಲ, ತುಂಬಾನೇ ಕಡಿಮೆ.
ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ತಾಯಿ ಮಾಸ್ಕ್ ಹಾಕಿ ಹ್ಯಾಂಡ್ ಹೈಜೀನ್ ಎಲ್ಲ ಫಾಲೋ ಮಾಡಿ ಕೈಯೆಲ್ಲ ತೊಳೆದು ಕೊಟ್ಟರೆ ನಾವು ಡೆಫಿನೆಟ್ಲಿ ಬ್ರೆಸ್ಟ್ ಫೀಡಿಂಗ್ ರೆಕಮೆಂಡ್ ಮಾಡ್ತೀವಿ. ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು. ಇನ್ಫ್ಯಾಕ್ಟ್ ತಾಯಿಯ ಆ್ಯಂಟಿಬಾಡೀಸ್ ಕೂಡ ಬ್ರೆಸ್ಟ್ ಫೀಡಿಂಗಲ್ಲಿ ಹೋಗಿ ಮಗುವಿಗೆ ಬೇರೆ ಥರದ ಪ್ರೊಟೆಕ್ಷನ್ಸ್ ಎಲ್ಲ ಸಿಗುತ್ತೆ. ಮತ್ತು ಎಲ್ಲ ಪೌಷ್ಟಿಕಾಂಶ ಬ್ರೆಸ್ಟ್ ಮಿಲ್ಕಲ್ಲಿ ಇದೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಸೊ ಅದು ಕೊಡಲೇಬೇಕು. ಅದರಿಂದ ಮಗುವಿಗೆ ತೊಂದರೆ ಆಗೋದು ತುಂಬ ಕಡಿಮೆ. ಇನ್ನೊಂದು ಕೇಳೋದಾದ್ರೆ ಡಾಕ್ಟರ್, ಈಗ ಪ್ರೆಗ್ನೆಂಟ್ ಲೇಡಿ ಅಥವಾ ಬ್ರೆಸ್ಟ್ ಫೀಡ್ ಮಾಡುವಂತಹ ಒಂದು ಲೇಡಿ ಏನಿದ್ದಾರೆ ಅವರಿಗೆ ವ್ಯಾಕ್ಸಿನೇಷನ್ ತಗೊಂಡ ನಂತರ ಬ್ರೆಸ್ಟ್ ಫೀಡ್ ಮಾಡ್ಬೋದಾ ಅಥವಾ ಅದನ್ನ ಸ್ಟಾಪ್ ಮಾಡಬೇಕಾ ವ್ಯಾಕ್ಸಿನೇಷನ್ ನಂತರ ಅಂತ? ಇಲ್ಲ, ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡುವ ಅಗತ್ಯ ಇಲ್ಲ. ಮತ್ತು ಆಲ್ ಪ್ರೆಗ್ನೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ವ್ಯಾಕ್ಸಿನೇಷನ್ ತಗೊಳ್ಬೇಕು, ನಾವು ರಿಕಮೆಂಡ್ ಮಾಡ್ತೀವಿ ಈಗ. ಸೊ ಅವರು ವ್ಯಾಕ್ಸಿನೇಷನ್ ತಗೊಂಡು ಕೂಡಲೇ ಕೂಡ ಮಗುವಿಗೆ ಸ್ತನಪಾನ ಮಾಡಬಹುದು. ಅದರಿಂದ ಅವರು ನಿಲ್ಲಿಸಬೇಕು ಅಥವಾ ಬೇರೆ ಯಾವುದಾದ್ರೂ ಹಾಲು ಶುರು ಮಾಡಬೇಕಂತ ಇಲ್ಲ. ಅದರಲ್ಲಿ ಅವರಿಗೆ ಬರುವ ಆಂಟಿಬಾಡೀಸ್ ಎಲ್ಲ ನಾನು ಹೇಳಿದ ಹಾಗೆ ಮಗುವಿಗೆ ಪಾಸ್ ಆನ್ ಆಗಿ ಮಗುವಿಗೆ ಬೆನಿಫಿಟ್ಟೇ ಆಗ್ತದೆ. ಸೊ ಬೆನಿಫಿಟ್ಸ್ ಔಟ್ವೇ ದ ರಿಸ್ಕ್ಸ್ ಅಂತ ಹೇಳ್ತೀವಿ. ಸೊ ಮಗುವಿಗೆ ಆಗುವ ಬೆನಿಫಿಟ್ಟೇ ಜಾಸ್ತಿ, ಸ್ಟಾಪ್ ಮಾಡಬೇಕಂತ ಇಲ್ಲ. ಇನ್ನೊಂದು ಕೇಳೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಥರ್ಡ್ ವೇವ್ ಅನ್ನುವಂಥದ್ದು ಮಕ್ಕಳಿಗೆ ಮಾತ್ರ ಜಾಸ್ತಿ ಹರಡುತ್ತೆ ಅನ್ನುವಂಥ ಒಂದು ಸುದ್ದಿ ಮಾತುಗಳು ನಾವು ಎಲ್ಲ ಕಡೆಯಿಂದ ಕೇಳ್ತಾ ಇದ್ವಿ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅಂತ? ಈಗ ಮಕ್ಕಳಿಗೆ ಬರುದಂದ್ರೆ ಹೆಚ್ಚಾಗಿ ಇನ್ಫೆಕ್ಷನ್ ದೊಡ್ಡವರಿಂದಾನೆ. ಮನೆಯಲ್ಲಿ ದೊಡ್ಡವರಿಗೆ ಯಾರಾದರೂ ಅವ್ರು ಈಚೆ ಆಚೆ ತಿರುಗಾಡ್ತಾರೆ, ಅವರಿಂದಾನೇ ಬರೋದು. ಈಗ ಸ್ಕೂಲ್ ಎಲ್ಲ ಓಪನ್ ಆಗಿದೆ, ಸೊ ಬೇರೆ ಮಕ್ಕಳಿಂದ ಅಥವಾ ಶಿಕ್ಷಕರಿಂದ ಬರ್ಬೋದು. ಈಗ ದೊಡ್ಡವರು ಹೆಚ್ಚಾಗಿ ಎಲ್ಲ ವ್ಯಾಕ್ಸಿನೇಷನ್ ಪಡೆದಿದ್ದಾರೆ. ಸೊ ವ್ಯಾಕ್ಸಿನೇಟೆಡ್ ಅಡಲ್ಟ್ಸ್ ಅಲ್ಲಿ ನಾವು ಎಸಿಂಪ್ಟಮ್ಯಾಟಿಕ್ ಇಲ್ಲ ಮೈಲ್ಡ್ ಇನ್ಫೆಕ್ಷನ್ ಕಂಡು ಬರ್ಬೋದು ಇನ್ನು ಮುಂದೆ. ಯಾಕಂದ್ರೆ ವ್ಯಾಕ್ಸಿನೇಷನ್ ಅವರಿಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನೋಡಿದ್ದೀವಿ. ಆಲ್ರೆಡಿ ಡೆಲ್ಟಾ ವೇವ್ ಬಂದಾಗ ಕೂಡ ಡೆಲ್ಟಾ ವೈರಸ್ ಫುಲ್ಲಿ ವ್ಯಾಕ್ಸಿನೇಟೆಡ್ ಜನರಲ್ಲಿ ತುಂಬಾ ತೀವ್ರತೆ ತುಂಬಾ ಕಮ್ಮಿ ಇತ್ತು ಬೇರೆಯವರಕ್ಕಿಂತ. ಸೊ ಹಾಗೆ ಅವರು ಎಸಿಂಪ್ಟಮ್ಯಾಟಿಕ್ ಇದ್ರೂ ಕೂಡ ಮಕ್ಕಳಿಗೆ ಹರಡಿಸ್ಬೋದು. ಅದರಿಂದ ಜನರು ಅನ್ಕೊಂಡಿದ್ದಾರೆ ಥರ್ಡ್ ವೇವ್ ಅಲ್ಲಿ ಮಕ್ಕಳಿಗೆ ಮಾತ್ರ ಬರುತ್ತಂತ. ಆದ್ರೆ ಬರುದಾದ್ರೆ ಅಡಲ್ಟ್ಸಿಗೆ ಕೂಡ ಬರುತ್ತೆ. ಮಕ್ಕಳಿಗೆ ಸ್ವಲ್ಪ ಮೊದಲನೇ ಮತ್ತೆ ಎರಡನೇ ಅಲೆಕ್ಕಿಂತ ಸ್ವಲ್ಪ ಪ್ರಪೋರ್ಷನ್ ಜಾಸ್ತಿ ಇರ್ಬೋದು, ಆದ್ರೆ ಎಕ್ಸ್ಕ್ಲೂಸಿವ್ಲಿ ಮಕ್ಕಳಲ್ಲಿ ಬರುತ್ತೆ ಎಂಬುದು ಸತ್ಯವಲ್ಲ. ಓಕೆ, ಆ ರೀತಿಯಾಗಿ ಸೊ ಹಾಗೆ ಎಲ್ರಿಗೂ ಬರುತ್ತೆ ಅದು ವೇವ್ 3 ಅನ್ನುವಂತ. ಥರ್ಡ್ ವೇವ್ ಬಂದ್ರೆ ಲೆಟ್ಸ್ ಹೋಪ್ ಬರುದಿಲ್ಲ ಅಂತ, ಬಟ್ ಬಂದ್ರೆ ಎಲ್ಲರಿಗೂ ಬರ್ಬೋದು, ಮಕ್ಕಳಲ್ಲೇ ಬರುತ್ತಂತ ಹಾಗೇನಿಲ್ಲ. ಈಗ ಇನ್ನೊಂದು ಹೇಳೋದಾದ್ರೆ, ಈಗ ಪ್ರೆಸೆಂಟ್ ಅಲ್ಲಿ ತುಂಬಾ ಸೌಂಡ್ ಮಾಡ್ತಿರೋದು ನಮ್ಮ ಒಮಿಕ್ರಾನ್, ಆ ಒಂದು ವೇರಿಯಂಟ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಈಗ ಇದು ವೇರಿಯಂಟ್ಸ್ ಎಲ್ಲ ಬರೋದು ಮ್ಯೂಟೇಷನ್ ಅಂತ ಹೇಳ್ತೀವಿ ನಾವು, ರೂಪಾಂತರಿತ ವೈರಾಣು. ಸೊ ಅದು ವೈರಸ್ ಅಲ್ಲಿ ಇಲ್ಲ, ಹೊರಗಿನ ಲೇಯರ್ ಅಲ್ಲಿ ಸ್ಪೈಕ್ ಪ್ರೋಟೀನ್ ಅಂತ ಇರುತ್ತೆ, ಎಸ್ ಪ್ರೋಟೀನ್. ಅದು ರೂಪಾಂತರಗೊಂಡಾಗ ಈ ಮ್ಯೂಟೇಷನ್ ಆದಾಗ ಬೇರೆ ಬೇರೆ ವೈರಾಣು ಬರುತ್ತೆ. ಸೊ ಈಗ ಲೇಟೆಸ್ಟ್ ನಾವು ಕೇಳ್ತಾ ಇರೋದು ಒಮಿಕ್ರಾನ್ ಅಂತ. ಅದು ಈಗ ರೀಸೆಂಟ್ ನವೆಂಬರ್ 3rd ವೀಕಲ್ಲೇ ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಕಂಡು ಹಿಡಿದದ್ದು. ಮತ್ತೆ ಈಗ ಡಿಸೆಂಬರ್ 2ಕ್ಕೆ ಕರ್ನಾಟಕದಲ್ಲೂ 2 ಕೇಸ್ ಬಂದಿದೆ ಅಂತ ಕೇಳಿ ಬಂದಿದೆ. ಮತ್ತೆ ಮೆಲ್ಲ ಕೇಸ್ ಜಾಸ್ತಿ ಆಗ್ತಾ ಇದೆ ಅಂತಾನೂ ಕೇಳಿದ್ದೀವಿ. ಬಟ್ ಈಗ ಹೇಳಲಿಕ್ಕೆ ತುಂಬಾ ಇಟ್ಸ್ ಟೂ ಅರ್ಲಿ ಟು ಕಮೆಂಟ್ ಆನ್ ಇಟ್, ಬಿಕಾಸ್ 2-3 ವಾರ ಆಗಿದೆ ಅಷ್ಟೇ. ಇನ್ನು ಹೇಗೆ ಆಗ್ತದಂತ ಮುಂದೆ ನೋಡ್ಬೇಕಾಗತ್ತೆ ನಾವು. ಹೆಚ್ಚು ಏನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಈಗಿದ್ದವರಲ್ಲಿ ಯಾರಿಗೆಲ್ಲ ಬಂದಿದೆ ಅವರೆಲ್ಲ ಈಗ ತನಕ ಮೈಲ್ಡ್ ಆಗಿಯೇ ಇದ್ದಾರೆ, ಜಸ್ಟ್ ಸ್ವಲ್ಪ ಲಕ್ಷಣಗಳಿವೆ, ಮತ್ತೆ ಅಷ್ಟೇನು ಸೀರಿಯಸ್ ಇಲ್ಲ ಅಂತ ನ್ಯೂಸ್ ಪ್ರಕಾರ ಇದೆ. ಇನ್ನು ವೇಟ್ ಮಾಡಿ ನೋಡಬೇಕಾಗತ್ತೆ. ಬಟ್ ಗಾಬರಿ ಪಡುವಂಥದ್ದು ಏನಿಲ್ಲ. ವ್ಯಾಕ್ಸಿನೇಷನ್ ಮೋಸ್ಟ್ಲಿ ಪ್ರೊಟೆಕ್ಷನ್ ಕೊಡ್ಬೋದು. ನಾನು ಹೇಳಿದ ಪ್ರಕಾರ ಡೆಲ್ಟಾ ವೇರಿಯಂಟಲ್ಲೂ ವ್ಯಾಕ್ಸಿನೇಟೆಡ್ ಇಂಡಿವಿಜುವಲ್ಸ್ ಅಲ್ಲಿ ತುಂಬ ಪ್ರೊಟೆಕ್ಷನ್ ಸಿಕ್ಕಿದೆ. ಹಾಗೆ ಇದು ಕೂಡ ಕೊಡ್ಬೋದಂತ ನಾವು ಆಶಿಸ್ಬೋದು. ಓಕೆ, ಇನ್ನು ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಬಗ್ಗೆ ಯಾವ ರೀತಿಯಾಗಿರುತ್ತೆ ಅಂತ, ಅದರ ಒಂದು ಡೋಸೇಜ್ ಆಗಿರ್ಬೋದು ಅಥವಾ ಆ ಒಂದು ಅವೈಲೇಬಿಲಿಟಿ, ಅದರ ಬಗ್ಗೆ ಏನು ಹೇಳ್ತೀರಾ? ಓಕೆ, ಆ್ಯಕ್ಚುಲಿ ಬೇರೆ ಕಂಟ್ರೀಸ್ US, UAE ಮತ್ತು ಇಟಲಿ, ಸಿಂಗಪೂರ್, ಅಲ್ಲೆಲ್ಲ ಚೈನಾ, ಅಲ್ಲೆಲ್ಲ ಅವರು ಸುಮಾರು ತಿಂಗಳ ಹಿಂದೆನೇ ಸ್ಟಾರ್ಟ್ ಮಾಡಿ ಆಗಿದೆ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್. ಸೊ ಬೇರೆ ಬೇರೆ ಕಂಪನಿ ಫೈಸರ್, ಮಾಡರ್ನಾ ಅದೆಲ್ಲ ಬೇರೆ ದೇಶದಲ್ಲಿ ಕೊಟ್ಟಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಈಗ ಸದ್ಯಕ್ಕೆ ಝೈಕೋವ್ ಡಿ ಅಂತ ಝೈಡಸ್ ಕೆಡಿಲಾ ಕಂಪನಿದು ಅದು ಅಪ್ರೂವಲ್ ಸಿಕ್ಕಿದೆ. ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತ ಹೇಳ್ತೀವಿ. ಎಮರ್ಜೆನ್ಸಿಲಿ ಯೂಸ್ ಮಾಡ್ಬೋದಂತ 12ರಿಂದ 18 ವರ್ಷದ ಮಕ್ಕಳಲ್ಲಿ ಅಪ್ರೂವಲ್ ಗವರ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು 3 ಡೋಸ್ ಇರುತ್ತದು. ನೀಡಲ್ ಫ್ರೀ ಇಂಜೆಕ್ಟರ್ ಅಂತ ಹೇಳ್ತೀವಿ. ಬೇರೆ ಸೂಜಿ, ಬೇರೆ ಸಿರಿಂಜ್ ತರ ಸೂಜಿ ಇರುವುದಿಲ್ಲ. ನೀಡಲ್ ಫ್ರೀ ಇಂಜೆಕ್ಟರ್ ಅಂತ ಸೆಪರೇಟ್ ಇಂಜೆಕ್ಟರ್ ಬರುತ್ತೆ. ಅದು ಚರ್ಮದಲ್ಲಿ 1 ಮಿಲಿಮೀಟರ್ನಷ್ಟು ಒಳಗೆ ಆ ವ್ಯಾಕ್ಸಿನ್ ಪುಷ್ ಮಾಡುತ್ತೆ.
ಸೊ ಅದು ಇಂಜೆಕ್ಟರ್ ಕೂಡ ಸೆಪ್ರೇಟ್ ಆಗಿ ತಗೋಬೇಕಾಗುತ್ತೆ ವ್ಯಾಕ್ಸಿನ್ ಜೊತೆಗೆ. ಅದು ಆಲ್ರೆಡಿ ಈಗ ಅರೌಂಡ್ 1 crore ಡೋಸಸ್ ಗವರ್ಮೆಂಟ್ ಆರ್ಡರ್ ಪ್ಲೇಸ್ ಮಾಡಿದೆ. Okay. ಸೊ ನೆಕ್ಸ್ಟ್ ಮಂತ್ ಜಾನ್ ಅಥವಾ ಫೆಬ್ರವರಿಯಲ್ಲಿ ಶುರು ಆಗ್ಬೋದಂತ. ಮತ್ತೆ 3 ಡೋಸಸ್ ಅಂತ ಹೇಳಿದೆ ಅಲ್ಲ, ಸೊ ಇವತ್ತು ಕೊಟ್ಟರೆ 28 ದಿನ ಬಿಟ್ಟು ಇನ್ನೊಂದು ಡೋಸ್, ಮತ್ತೆ ಇನ್ನೊಂದು 28 ದಿನ, ಸೊ 56 ದಿನದಲ್ಲಿ 3 ಡೋಸ್ ಕಂಪ್ಲೀಟ್ ಆಗುತ್ತೆ. ಓಕೆ ಡಾಕ್ಟರ್, ಇಷ್ಟೊತ್ತು ಮಕ್ಕಳಲ್ಲಿ ಕೋವಿಡ್ ಬಂದರೆ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೊಳ್ಬೋದು, ಆ ಒಂದು ಕಾಯಿಲೆಯನ್ನು, ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗಳು ಇದೆ, ಯಾವ ರೀತಿಯಾಗಿ ಕೇರ್ ಮಾಡ್ಬೋದು ಅಂತ ನಮಗೆ ತಿಳಿಸ್ಕೊಟ್ರಿ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಕೋವಿಡ್ ಅನ್ನುವಂತಹ ಮಹಾಮಾರಿ ಬಂತು ಅಂದರೆ ಗಾಬರಿ ಬೇಡ. ಅದಕ್ಕೆ ತಕ್ಕನಾದಂತಹ ಒಂದು ಪ್ರಿಕಾಷನ್ಸ್ ಅನ್ನ ತಗೊಂಡು ಮಕ್ಕಳಲ್ಲಿ ಬರುವ ಸಾಧ್ಯತೆಗಳು ಇದ್ದಲ್ಲಿ ಆ ಸಿಂಪ್ಟಮ್ಸ್ ಅನ್ನ ಗಮನಿಸಿಕೊಂಡು ತಜ್ಞ ವೈದ್ಯರಲ್ಲಿ ನೀವು ಹೋಗಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಗುಣಮುಖರಾಗ್ತಾರೆ ಮಕ್ಕಳು ಕೂಡ ಅನ್ನುವಂಥದ್ದನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ರಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.